ಮ್ಯಾಮ್ ಇದ್ದು ಮಕ್ಕಳು. Subscribe my channel and like and share. ಬೇರೆಯವರು ಮಾಡಿದ ಚಾ ಕುಡಿಯೋದು ಫಸ್ಟ್ ನಾನು ಅಮ್ಮನ ಮನೆ ಬಿಟ್ಟ ಮೇಲೆ. ಹಾಯ್ ಗಾಯ್ಸ್, ಎಂಕಲ್ ಮಾತ ಇನಿ ಎಂಕ್ಲ ಮ್ಯಾಮ್ ಇಲ್ಲಡೆ ಪೋಂದಿಲ್ಲ. ಎಂಕ್ಲ ಮ್ಯಾಮ್ ಶಾಂತಿ ಮ್ಯಾಮ್ ಇಲ್ಲಡೆ ಇನ್ವೈಟ್ ಮಂದಿರು. ಇನಿ ಅದೆಲ್ಲಡೆ ಪಾರ್ಟಿ ಉಂಟು. ಸೊ ಪೂರ ಎಂಕ್ಲ ಕ್ಲಾಸ್ ದ ಗಾಯ್ಸ್ ನಕ್ಲು ಮಾತ ಮ್ಯಾಮ್ ಇಲ್ಲಡೆ ಪೋಂದಿಲ್ಲ. ಮಸ್ತ್ ಎಕ್ಸೈಟೆಡ್ ಆದಿಲ್ಲ ದಾದಾ ಬಂದು. ಏ ಡ್ರೈವರ್ ಹಾಯ್ ಮನ್ಪುಮೆ ಇದ್ದ ಗರ್ಲ್ಸ್ ಗೆ ತುಲ ಒಂಜೆ ಉಪ್ಪುನ ಗರ್ಲ್ಸ್ ಹಾಯ್ ಹಾಯ್ ಮಾತಿಲ್ಲ ಹಾಯ್ ಮನ್ಪುನೆ. ಪೂಜಾ ಹಾಯ್, ನವಲಕ್ಷ್ಮಿ ಹಾಯ್, ಜೀವಿತ ಹಾಯ್. ವಿಡಿಯೋ ಮಾಡ್ತಾ ಇದ್ದೇನೆ. ಎಂಕ್ಲ ಮ್ಯಾಮ್ಗೆ ದೈ ಮತ್ತ ಪಂಡ ಮಸ್ತ್ ಇಷ್ಟ ಅಂಚದು. ಎಂಕ್ಲ ಕ್ಲಾಸ್ ತಕ್ಕಲ ಮ್ಯಾಮ್ಗೆ ದೈ ಗಿಫ್ಟ್ ಕೊರ್ಕ ಪಂಡ ಡಿಸೈಡ್ ಮಾಡ್ತೀರ ಅಂಚ ನರ್ಸರಿಗೆ ಪೋಯ. ಎಂಕಲ್ ಫಸ್ಟ್ ಕಲಬ್ ದಲ್ಪ ನರ್ಸರಿಗೆ ಪೋಯ. ಐ ಬುಕ್ಕ ಅಡ್ಡೆಡ್ ದಲ್ಪ ನರ್ಸರಿಗೆ ಪೋಯ. ಅಲ್ಪ ಎಂಕ್ಲೆ ಮಸ್ತ್ ಅಡ್ಡೆಡ್ ದೈ ಮತ್ತ ತಿಕ್ಕಂಡು ಜಾಗ ಉಂಟು ಮಾರುತ್ತೀನಿ. ಲೊಕೇಶನ್ ಹೋಗ್ತಾ ಅಕ್ ಲಂಚ್ ಬರೋದು ಅಂಚೆ ಸಾಮು ಲೆಫ್ಟ್ ತಗೊಂಡು ಹಾಗೆ ಜಪ್ಗೆ ದೈ ಬರ್ಜು ಅದಕ್ಕೆ ಹೆಚ್ಚಿಗೆ ಕಾಲ್ತಿದ ಅವ್ರಿಗೆ ಸುದು ಹೋಗ್ತಾ ಮರ ನಮ್ಮನ್ನ ಬಿಟ್ಟು ಒಳ್ಳೆಲ್ಲ ನೆಕ್ಸ್ಟ್ ಸಂಡೆ ಲೊಕೇಶನ್ ಸರಿ ಹೋಗ್ತಾ ಲೆಫ್ಟ್ ಈಗ ಮಾರ್ಲಿ ಆಯ್ತು ಹಾಗೆ ನಾಗೆ ನನಗೆ ಗೊತ್ತಿಲ್ಲ ಮರಚಿ ಎತ್ತದ ನೀನೊಂದು ಅದರಲ್ಲಿ ಹೋಗಿ ಲೆಫ್ಟ್ ತೋಪ ಅಂದಿದ್ದೆ ಆನೆ ಸರಿ ಇಜ್ಜಿ ಮೊಬೈಲ್ ನಿಗ್ಲೇ ಗೊತ್ತು ಜಾಯನೆ ಸರಿ ಇಜ್ಜಿ ಆನೆ ಹೊರ ಬಂದಿ ಕಲ್ಬಿಟ್ರೆ ಎನ್ಮಯ ವರ್ಮ ಇಂಕ್ಲ ಪೂರ ಬಿಟ್ಟದ ಮಾರಿ ಬೇಗ ವಾಸವಾರ ಒಂದು ಉಂಡಿ ವಾಸವಾರ ಇಂಕ್ಲ ಚಾಪ್ಟರ್ ಬಂದಾಯ ಒಟ್ರೆ ಪೋಂಡ ಅಲೆ ಗೊತ್ತು ನಾನು ಡ್ರೈವಿಂಗ್ ಯೇ ಮ್ಯಾಮ್ ದೃಷ್ಟಿ ತೆಗಿರಿ ಮ್ಯಾಮ್ ನಮಗೆ ದೃಷ್ಟಿ ಅಲ್ಲಿ ಯಾರು ಎಂಕಲ್ ಮ್ಯಾಮ್ 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 ದೃಷ್ಟಿ ತೆಗಿರಿ ದೃಷ್ಟಿ ತೆಗಿರಿ ಅಂತ ಎಲ್ಲ ಹಾಕಿದ್ರು ತರುಣಲ್ಲಿ ಕೇಳಿ ಅಂತ ಎಲ್ಲ ಹೇಳಿದ್ರು ನಾ ಹೇಳಿದ್ದೆ. ಫೈನಲ್ ಆದ ಎಂಕಲ್ ಮ್ಯಾಮ್ ಇಲ್ಲಡೆ ರೀಚ್ ಆಯಾ. ಇಲ್ಲ ಮ್ಯಾಮ್. ಹಾಯ್ ಓಯ್ ಹಾಯ್. ಮ್ಯಾಮ್ ಇದ್ದು ಮಕ್ಕಳು. ಎಂಕಲು ಕಾಣದ ಪೊರ್ತುಗಡೆ ರೀಚ್ ಆತ. ಮ್ಯಾಮ್ ನಿಲಡುಲ್ಲ ಎಂಕಲ್ ಮಾತ ಉಲ್ಲ ಮುಲ್ಪನೆ ಒಂದು 4 ಜನ ಮಿಸ್ ಆತಿರಿ ಎಂಕ್ಲ ಕ್ಲಾಸ್ದ. ಬಲೆ ಪೋಯ್ತುಕ ಏರ್ ದಾದ ಮಾತ ಮಂತ ಬೆಲೆ ಪಂತುಕ ಕೋಚಿ ಬಾಯ್ಸ್ ಅಂಚ ಹತ್ತಿಯ ಪಾಡ್ನು ಇಂಚ ಪಾಡ್ನು चौक दो जाए तो ला हमको मारो, हमको जिंदा मत छोड़ो सालो। हम कोई मंदिर का घंटा है कि कोई भी आके बजा जाता है। ಎಂಕಲ್ ಪೋಯ್ಲಕ್ಕನೆ ಮಸ್ತ್ ಎಂಜಾಯ್ ಮಂತ. ಎಂಕ್ಲ ಮ್ಯಾಮ್ ನಮಗೆ ಸಾಂಗ್ ಪಂಡೆ ಕತೆ ಪಂಡೆ ಅಂಚನೆ ಡ್ರಾಯಿಂಗ್ ಮಂತೆ ನಿಕ್ಲೆ ತುರೇತು ಶೋಕ್ ಮಂದೆ ಪನ್ ಮಸ್ತ್ ಟ್ಯಾಲೆಂಟೆಡ್ ಆಯ್ ಜಿಯಾಂಶ್ ಬಂದ್ ಪುದರ್. ಟೈಮ್ ಪೋಯ್ನೇ ಗೊತ್ತಾಯ್ತು ಮ್ಯಾಮ್ನ ಇಲ್ಲಾಡು. ಮಧ್ಯಾಹ್ನ ಆತ್ಪುಂಡು. ಮಧ್ಯಾಹ್ನ ಮ್ಯಾಮ್ ಮನಸ್ಸಿಗೆ ಕ್ಯಾಟ್ರಿಂಗ್ದ ಫುಡ್ ರೆಡಿ ಮಂತಿತ್ತೇರು. ಮಸ್ತ್ ಎಡ್ಡೆ ಎತ್ತುಂಡು ವೀಡಿಯೋ ಮನ್ಪರೆ ಇಂಕ ಮರತು ಪೋಂಡು ಫೋಟೋಸ್ ಪಾಡ್ದೆ. ಮಾತ ಕ್ಲಾಸ್ ಸೇರಿದು ಮ್ಯಾಮ್ ಒಂಜಿ ದೈ ಕೊಟ್ಟು ದಯ ಪಂಡ ಮ್ಯಾಮ್ಗೆ ದಯ ಪಂಡ ಮಸ್ತ್ ಇಷ್ಟ. ಅವ್ರಿಗೆ ನೇಚರ್ ಮಸ್ತ್ ಲವ್ ಉಂಟು. ಸೊ ಅವ್ರಿಗೆ ದೈ ಕೊಟ್ಟೆ ಗೊತ್ತುಲೆ ಅವ್ರು ರೋಸ್ ಎಸ್ ಗೈಸ್ ಮ್ಯಾಮ್ಗೆ ನೇಚರ್ ಪಂಡ ಮಸ್ತ್ ಇಷ್ಟ ಪಂಡ ಕಡೆ ಅನ್ ಪಂಡ ನಿಕ್ಕಿಂಡ. ಸೊ ಇತ್ತ ಆ ದೈ ಏಕಿ ಕನೆಗತ್ತೆ ಅವಿತ ಮ್ಯಾಮ್ ನಿಲ್ಲಡಿಂಕಲ್ ನಡ್ರೆ ಅಲ್ಲ ಬಲೆ ತೂಕ ಬಲೆ ಬಲೆ ಗೈಸ್ ಬಲೆ ಬಲೆ
नेहा स्मेल करो अम्मा नेहा स्मेल करो ಅತ್ತೆ ನೇಹಾಗೆ ಸ್ಮೆಲ್ ಕರೋ ಅಂತ ಅವು ಕಸಿತಾಯ ಅವು ಗೊತ್ತುಂಡು ಪಣುರ್ಚಿ ಕೃಷಿಗೆ ಪಿಕ್ಕಸಾಗೋ ಒಂದು ಪಟ್ಟೆಲ್ ಏನು ಅಡುರ್ಚಿ ಈ ಹಂಚು ಬೋ ಹಂಚಲ್ಲ ಚೂರು ಹಂಚು ಬೋ ಅದೊಂದು ಪಾಟಿ ಒಳಗೆ ಕೊಟ್ಟಾಗಿ ಮಾಡ ಒಂದು ಫೋಟೋ ತೆಗೀರಿ ಅಂಶಿಗೆ ಒಂದು ಕೊಡ ಕೌಶಿ ಜಾಸ್ತಿ ಕಾಸ್ಟ್ಲಿ ಕೆಜಿಗೆ 400 ರೂಪಾಯಿ ಪುನರ್ಪಲಿಯಾ ದಿಸ್ ಇಸ್ ಲಾಸ್ಟ್ ಡೇ ಕಳ್ಕೊತೀನಿ ನೋಡಕೊಳ್ಳಿ ಬಲ್ಲಿ ಬಲ್ಲಿ ಕುಲ್ಲೆ Hi, this is my channel. Please subscribe my channel and like and share. गाइस के ग्रुप फोटो रेडी आता सामान तंदुल्ने देखा आपने लापरवाही का नतीजा है जवाने गाइस ಎಂಜಲ್ಲರೆ ಸೂಪರ್ ಎಂಜಂಡೆ ಸೈಡ್ ಒಂದು ಬತ್ತಲ್ ಪಂಡು ಬತ್ತಲ್ಲ ಎಂತಲೆ ಪಂಡು ಬಾಲೆ ಇಂಚಿನ ಬೇಲೆ ಹಾಯ್ ಮಲ್ಪಲೆ ಓ ಶುಂಠಿ ತಗಲೆ ಈರೆ ಪೋಲೆಡಿಗೆ ಜವಾನೆ ಕ್ಲಾಸ್ ಚಾವನ್ ಈಗ ಪಿನ್ನರ್ ಕಾಟ ನಾನು ಮಾಡಿದೆ ಆಯ್ತಾ ಇವೆಲ್ಲ ನಮ್ಮ ರೈ ಮಾಡಿದ ನಾನೇ ಆಯ್ತಾ ಮಾಡಿದ ನಾನೇ ಪ್ಲೀಸ್ ನೋಡಿ ಹೇಗೆ ಮಾಡುದು ನೋಡ್ತಿದ್ದೇನೆ ಚಾ ರೆಡಿ ಅಂಡ್ ಚಾ ಹೇಗೆ ಮಾಡಿದ್ದಂತ ಈಗ ಕೇಳ್ಬೇಕು ನಮ್ಮ ಚಾ ಎಕ್ಸ್ಪರ್ಟ್ ನಾನು ಎಂತ ಹೇಳ್ಬೇಕು ಸಿಂಪಲ್ ನಂದಿನಿ ಹಾಲು ತಗೊಂಡ್ಬೇಕು ನಾಟಕ ಮಾಡಿದ ಸರಿ ಇದ್ದಲ್ಲ ಕಾರಣ ಅದೊಂದೇ ನಂಗೆ ವಿವರ ಆಗ್ಲಿಲ್ಲ ನಾನು ಬರುದಿಲ್ಲ ಅಂತ ಹೇಳ್ತಿದ್ದೆ ಸ್ಟೋರಿ ಚೆನ್ನಾಗಿದೆ ಮಾತ್ರ ಜೀವಿತ ಭಯಂಕರ ಉಂಟಲ್ಲ ಅದು ಲಾಸ್ಟ್ ನಿಲ್ಬೇಕಿತ್ತು ಮ್ಯಾಮ್ ಲಾಸ್ಟ್ ಎಲ್ಲರೂ ಬರ್ಬೇಕಿತ್ತು ಅದು ಅದು ಹಿಂದೆ ಹೋದದ್ದು ಸ್ವಲ್ಪ ಟೋಟಲ್ ರಿಹರ್ಸಲ್ ಕಡಿಮೆ ಆಯ್ತು ಒಟ್ಟು ಟೋಟಲ್ ರಿಹರ್ಸಲ್ ಮತ್ತೆ ಉಳಿದವರೆಲ್ಲ ಬೇರೆ ಟೈಮಲ್ಲಿ ಬಂದಿದ್ದಾರೆ ಒಮ್ಮೆಲೆ ಬರ್ಬೇಕಿತ್ತು ಎಲ್ಲರೂ ಸ್ಟೇಜಿಗೆ ಅದೊಂದು ಹೇಳ್ಬೇಕಿತ್ತು ಮಂಜುಷ್ಟೇ ಒಳ್ಳೆ ಹಾಡಿದ್ದು ಓಕೆ ಇದು ದನದಾಲ ಅದಲ್ಲ ಮತ್ತೆ ನಂದಿನಿ ಹೇಳುವಾಗ ಅಲ್ಲ ಅಂತ ಹಸುವಿನ ಪ್ಯಾಕೆಟ್ ಅಲ್ಲಿ ಬರುದು ಎಮ್ಮೆ ಅಲ್ಲ ಚಾ ರೆಡಿ ಅಂಡ್ ಚಾ ಮತ್ತೆ ನೀರು ಪಂಡ ಅಲ್ಲಿ ಕಪ್ಪು ಕಪ್ಪು ಡ್ರೆಸ್ ಐತಿ ಕಪ್ಪು ಕಪ್ಪು ಚಿಕ್ಕಿ ಉಂಡತ್ತೆ ಡ್ರೆಸ್ ಆರೆ ಚಾ ಮಲ್ತೀನಿ ಎಡಿಟಿಂಗ್ ಆನ್ ಮಾಡಿ गजब बेइज्जती है ಈ ಏರಿಯಾ ಇಲ್ಲ ಅಕ್ಕಿಗೆ ಇತ್ತೆ ಯಾನ ಮಂತದೆ ಬಂದ್ರೆ ಬರ್ಪುನಿಗೆ ಆನ್
ಟ್ರಯಲ್ ಮಾರುತಿಗೆ ಮ್ಯಾಮ್ ಚಾ ಒಳ್ಳೇದುಂಟು ಅಂತ ಫಸ್ಟ್ ಅವನು ಕುಡಿಲಿ. ಅಲ್ಲ ನಾವು ಇಡೋದಲ್ಲ. ಮ್ಯಾಮ್ ಎಕ್ಸ್ಪೆರಿಮೆಂಟ್ ಆಗಿದ್ದು ಪ್ರಾಣಿಗಳ ಮೇಲೆ ಅಲ್ಲ. ಎಲ್ಲ ಎಲ್ಲ ಇದ್ದದೆ ಇದ್ದದೆ. ಫಸ್ಟ್ ಮ್ಯಾಮಿಗೆ ಮ್ಯಾಮ್ ಎಲ್ಲ ಬೆಡ್ ಮಾತ್ರ ಮ್ಯಾಟ್ರೆಸ್ ಮಾತ್ರ ನಾವು ತಗೊಳ್ಳಿ. ಕೌಶಿಕ್ ಕೌಶಿಕ್ ಚಾ ಮಾಡ್ತೇನೆ ಎಂಚ ಅಂತ ಪರವಾಗಿಲ್ಲ. ಕೊಲ್ಲು ರೆಡಿಯೇ ಇಲ್ಲ, ಕೊಲ್ಲು ರೆಡಿಯೇ ಇಲ್ಲ. ಮ್ಯಾಮ್ ನಿಮಗೆ ಫಸ್ಟ್. ನಂಗೆ ಬೇಡವ, ನೀವು ಕುಡಿದುಕೊಳ್ಳಿ. ಮ್ಯಾಮ್ಗೆ ಸಹ ನಂಬಿಕೆ ಇಲ್ಲ. ಮ್ಯಾಮ್ ಮ್ಯಾಮ್ ಫಸ್ಟ್ ಮ್ಯಾಮ್ನ ಕಮೆಂಟು ನೋಡುವ. ಓಕೆ ನೋಡುವ ಹೇಗಿಂತು ಮ್ಯಾಮ್. ಬೇರೆಯವರು ಮಾಡಿದ ಚಾ ಕುಡಿಯೋದು ಫಸ್ಟ್ ನಾನು ಅಮ್ಮನ ಮನೆ ಬಿಟ್ಟ ಮೇಲೆ. ಥ್ಯಾಂಕ್ ಯು. ಓಕೆ